ಮಂಗಳೂರಿನ ಶರವು ಮಹಾಗಣಪತಿ ದೇವಸ್ಥಾನದಲ್ಲಿ ಗಣೇಶ ಚತುರ್ಥಿಯ ಸಂಭ್ರಮ ಮನೆ ಮಾಡಿದ್ದು, ಕೊರೋನಾ ಹಿನ್ನೆಲೆ ದೇವಾಲಯದಲ್ಲಿ ಸರಳ ಆಚರಣೆಗೆ ಒತ್ತು ನೀಡಲಾಗಿದೆ. ಚೌತಿ ಹಿನ್ನೆಲೆ ಇಂದು ಬೆಳಗಿನಿಂದಲೇ ದೇವಾಲಯಕ್ಕೆ ಆಗಮಿಸಿದ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನ ಪಡೆದರು. ಇದೇ ವೇಳೆ ನಮ್ಮ ಕುಡ್ಲ ವಾಹಿನಿಯ ವತಿಯಿಂದಲೂ ಮಹಾಗಣಪತಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭ ಆಶೀರ್ವಾದ ನೀಡಿದ ಶ್ರೀ ಕ್ಷೇತ್ರ ಮೊಕ್ತೇಸರ ಶರವು ರಾಘವೇಂದ್ರ ಶಾಸ್ತ್ರಿಗಳು 22 ವರ್ಷಗಳ ಹಿಂದೆ ಹುಟ್ಟಿ ಬೆಳೆದಂತಹ ನಮ್ಮ ಕುಡ್ಲ ವಾಹಿನಿ ಎಂಬ ಕೂಸು ಇಂದು ಬೆಳೆದು ಹೆಮ್ಮರವಾಗಿದೆ. ನಮ್ಮ ಕುಡ್ಲ ಸಂಸ್ಥೆಯಿಂದಾಗಿ ನಮ್ಮ ಸಂಸ್ಕೃತಿ, ತುಳುನಾಡಿನ ದೈವ ದೇವರುಗಳ ಕಾರ್ಯಕ್ರಮವನ್ನ ಕುಳಿತಲ್ಲಿಂದಲೇ ವೀಕ್ಷಿಸುವಲ್ಲಿ ಸಾಧ್ಯವಾಗಿದೆ. ಅದೆಷ್ಟೋ ಜನರಿಗೆ ಇಂತಹ ಹಬ್ಬ ಹರಿದಿನಗಳಂದು ದೇವಸ್ಥಾನಗಳಿಗೆ ಹೋಗುವುದಕ್ಕೆ ಆಗುವುದಿಲ್ಲ. ಅಂತಹ ಜನರ ಮನೆ ಬಾಗಿಲಿಗೆ ಕಾರ್ಯಕ್ರಮಗಳನ್ನು ವೀಕ್ಷಿಸುವಂತೆ ಮಾಡಿದ ಸಂಸ್ಥೆ ಮುಂದೆಯೂ ಉತ್ತರೋತ್ತರವಾಗಿ ಅಭಿವೃದ್ಧಿಯಾಗಲಿ. ಕರ್ಕೇರ ಕುಟುಂಬಸ್ಥರು ಹಾಗೂ ಸಂಸ್ಥೆಯ ಸಿಬ್ಬಂದಿಗಳಿಗೂ ಮಹಾಗಣಪತಿ ಒಳ್ಳೆಯದನ್ನ ಮಾಡಲಿ ಅಂತ ಶುಭ ಹಾರೈಸಿದರು. ಈ ಸಂದರ್ಭ ನಮ್ಮ ಕುಡ್ಲ ಸಂಸ್ಥೆಯ ಮುಖ್ಯಸ್ಥರು, ನಿರ್ದೇಶಕರು, ನಮ್ಮ ಕುಡ್ಲ ಸಂಸ್ಥೆಯ ಸಿಒಒ ಕದ್ರಿ ನವನೀತ ಶೆಟ್ಟಿ, ಆಡಳಿತ ಸಿಬ್ಬಂದಿ ವರ್ಗ ಮತ್ತು ಅಭಿಮಾನಿಗಳು ಉಪಸ್ಥಿತರಿದ್ದರು. ನಮ್ಮ ಗುಡ್ಲ ವೀಕ್ಷಕರಿಗೆ ಮಾತ್ರ ಅಂಚನೆ ನಿಗಳು ಮಾತ್ರ ಪರ್ಲುಡು ಆ ಚಾನೆಲ್ ನಡಪಂದುಲ್ಲೇರು ಬಿತ್ತಿಗ್ಲಿಂಚನೆ ಒಗ್ಗಟ್ಟು ಮಾತಾಡಿ ಆ ಚಾಲೆನೇನು ನನ್ನೆಲ್ಲ ಅನೂಚಾನಗಾಲ ನಡ್ಪಾರು ಬಿಡ್ತೇನೆ ಶಕ್ತಿ ಯಶಸ್ಸು ಒಗ್ಗಟ್ಟು ಉಮ್ಮತನು ಅತಿ ನಿಕ್ಲಿಗಳ ನಿಕಟ ಕುಟುಂಬಗಳ ಆರೋಗ್ಯ ಭಾಗ್ಯ ಸುಖ ಸಂಪತ್ತು ಜೋಕ್ಲಿಗೆ ಇಲ್ಲೇಡಿಗಳಿಗೆ ಮಾತ್ರ ವಿದ್ಯೆ ಬುದ್ಧಿ ಸದ್ಬುದ್ಧಿ ಕೊಡ್ತು ಮಾತ ವಿಚಾರ ರಕ್ಷಣೆ ಕೊಡ್ತು ಸುಖ ಸಂಸಾರ ಕೊಡ್ತು ಹಿಂದೆ ಬಿತ್ತಿನ ಬೇಲೆ ಮಲ್ಪರ್ ಕೊಡ್ತೇನೆ ಶಕ್ತಿ ಕೀರ್ತಿ ಎಲ್ಲ ಕೊಡ್ತು ವಿಶೇಷ ಸೇವೆ ಕೂಡ ಫಲಗೊಡ್ತು. ನೆಟದ ಧರ್ಮದ ನೆಲೆ ಸಾಮಾಜಿಕದ ಕಳಿಗಳಿನ ಮಾತ ತುಳುಟು ಜನಗಳಿಗೆ ಬಿತ್ತವರೆ ತಲಪವರೆಗೋಸ್ಕರ ಸುರುಮಲ್ತಿನ ಆ ವಾಹಿನಿ ಇತ್ತೆ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿ ಪಡೆದುಂಟು. ಮಹಾಗಣಪತಿ ದೇವಸ್ಥಾನದ ಪ್ರತಿ ವರ್ಷ ಈ ಶುಕ್ಲಪಕ್ಷದ ಭಾದ್ರಪದ ಶುಕ್ಲಪಕ್ಷ ಚೌತಿ ದಿನ ಹಾಕು ಮಾತ ಬರ್ತದೆ. ಅಪ್ಪುಟು ದಿನನೇ ದೇವರ ಎದುರು ಆಚರಣೆ ಮಲ್ಪೇರು. ಶರೋ ಕ್ಷೇತ್ರ ಆ ವಿಶ್ವಂಬರ ಮಹಾಗಣಪತಿ ದೇವರು ಇಡೀ ನಮ್ಮ ಕುಡ್ಲದ ವೀಕ್ಷಕರಿಗೆ ಆರೋಗ್ಯ ಭಾಗ್ಯ ಕೊರಡು ಅಂಚನೆ ಕರ್ಕೇರ ಸಹೋದರಿಯರು ಆರು ನಮ್ಮೇರು BP ಕರ್ಕೇರ ಬೊಕ್ಕ ಇನ್ನೇನು ಪೊರ್ಲು ನಡ್ತೊಂದಿಲ್ಲೇರಿ ಇತ್ತೆ ಪೋಯಿ ವರ್ಷ ಈ ವರ್ಷ ಈ ದೇವಸ್ಥಾನದ ಇಡೀ ಚೌತಿದ ಉತ್ಸವನ ಇಂಟರ್ನೆಟ್ ಮೂಲಕ ವಿಶ್ವಗೂ ತೋಜ ಹೊಂದಿಲ್ಲೇರಿ. ಆ ದೇವರನ್ನ ಧರ್ಮದ ಕಾರ್ಯ ಮಲ್ಪೇರಿ ಮಹಾಗಣಪತಿ ಆಕ್ಲ ಕುಟುಂಬದ ಮಾತ್ರ ಆರೋಗ್ಯ ಭಾಗ್ಯ ಕೀರ್ತಿ ಎಲ್ಲ ಕೊಟ್ಟರು. ನಮ್ಮ ಕುಡ್ಲ ಆ ಚಾನಲ್ಗೆ
ವಿಶ್ವ ಪ್ರಖ್ಯಾತಿ ಕೊಡ್ತಾತಂಡ್ರು ಉಪನೋಡೊಂದಿಚ್ಚಿ ದೇವರು ಇತ್ತೇನೆ ಕೊಡ್ತೇನೆ ನನ್ನದು ಮಿತ್ತದ ಸೇವೆ ಮಲ್ಪಾರೆ ಆರೋಗ್ಯ ಭಾಗ್ಯ ಸುಖ ಸಂಪತ್ತು ಕೊಡು ಅಂಚೆನೆ ಮಾತ ತೂಪನ ಹಾಕ್ಲಿಕ್ಕೆ ಕೇನು ಹಾಕ್ಲಿಕ್ಕೆ ಮಾತ ಇಂಥ ಶುಭ ದಿನ ಭಾದ್ರಪದ ಶುಕ್ಲಪತಿಯ ಶುಭ ದಿನ ದೇವರು ಮಾತೆರೆಗಳ ನೆಮ್ಮದಿನ ಆರೋಗ್ಯ ಭಾಗ್ಯ ಸುಖ ಸಂಪತ್ತು ಉತ್ತರೋತ್ತರ ಅಭಿವೃದ್ಧಿ ಕೊಡೋದು ರಕ್ಷೆ ಕೊಡೋದನ್ನ ಪ್ರಾರ್ಥನೆ.